ಹಾಸ್ಯದೊಂದಿಗೆ ಉತ್ತಮ ಸಂದೇಶವನ್ನ ನೀಡುವ ಇಂಗ್ಲಿಷ್ ಎಂಕ್ಲಿಗ್ ಬರ್ಪುಚಿ ಬ್ರೋ ತುಳು ಸಿನಿಮಾ ಇದೇ ಮಾರ್ಚ್ 26ರಂದು ಬಿಡುಗಡೆಗೊಂಡು ಇದೀಗ ಭರ್ಜರಿ ಪ್ರದರ್ಶನದ ಮೂಲಕ ಎರಡನೇ ವಾರಕ್ಕೆ ಕಾಲಿಟ್ಟು ಅದ್ದೂರಿ ಪ್ರದರ್ಶನ ಕಾಣ್ತಿದೆ. ಪ್ರೇತಗಳ ಮದುವೆಯನ್ನೇ ಮುಖ್ಯ ಕಥೆಯನ್ನಾಗಿ ಬಳಸಿಕೊಂಡು ಈ ಚಿತ್ರ ನಿರ್ಮಿಸಿದ್ದು, ಚಿತ್ರ ನೋಡಿದ ಪ್ರೇಕ್ಷಕರು ಉತ್ತಮ ಸಿನಿಮಾ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಾಲು ಸಾಲು ತುಳು ಹಿಟ್ ಚಿತ್ರಗಳನ್ನ ನೀಡಿರುವಂತಹ ನಿರ್ದೇಶಕ ಸೂರಜ್ ಶೆಟ್ಟಿ ಈ ಚಿತ್ರಕ್ಕೂ ನಿರ್ದೇಶನವನ್ನ ಮಾಡಿದ್ದಾರೆ. ಉತ್ತಮ ಚಿತ್ರಗಳನ್ನ ನಿರ್ಮಿಸಿದ ಹರೀಶ್ ಶೇರಿಗಾರ್ ಮತ್ತು ಶರ್ಮಿಳಾ ಶೇರಿಗಾರ್ ಈ ಚಿತ್ರವನ್ನ ನಿರ್ಮಿಸಿದ್ದು, ದಿಯಾ ಖ್ಯಾತಿಯ ನಟ ಪೃಥ್ವಿ ಅಂಬರ್ ಮತ್ತು ನವ್ಯ ಪೂಜಾರಿ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಕನ್ನಡದ ಮೇರು ನಟ ಅನಂತನಾಗ್ ಕೂಡ ಈ ಚಿತ್ರದಲ್ಲಿ ನಟನೆ ಮಾಡಿದ್ದು, ತುಳು ಸಿನಿಮಾ ಲೋಕದ ಹಾಸ್ಯ ದಿಗ್ಗಜರಾದ ನವೀನ್ ಡಿ ಪಡಿಲ್, ಭೋಜರಾಜ್ ವಾಮಂಜೂರು, ಅರವಿಂದ್ ಬೋಳಾರ್, ದೀಪಕ್ ರೈ ಪಾಣಾಜೆ ಮೊದಲಾದವರ ತಂಡ ಚಿತ್ರದಲ್ಲಿದ್ದು ಹಾಸ್ಯ ಲೋಕವನ್ನೇ ಹೊತ್ತು ತಂದಿದೆ. ತುಳು ಸಿನಿಮಾ ಪ್ರೇಕ್ಷಕರು ಇಂಗ್ಲಿಷ್ ಸಿನಿಮಾವನ್ನ ನೋಡಿ ಫುಲ್ ಖುಷ್ ಆಗಿದ್ದಾರೆ. ಇಂಗ್ಲಿಷ್ ಎಂಕು ಬರ್ಪೂಜಿ ಬ್ರೋ ಎಂಕು ಬರ್ಪೂಜಿ ಬ್ರೋ ಇದಕ್ಕೆ ಸ್ಟಾಪ್ ಎಲ್ಲ ಸ್ಟಾರ್ಟ್ ಗಾಟ್ ಇಟ್ ಊರುರುವೆ ಇಂಗ್ಲಿಷ್ ಅಂಚ ಲವರ್ಲ ಇಂಗ್ಲಿಷ್ ಇಂಗ್ಲಿಷ್ ಇಲನಾಯಿ ಇಂಗ್ಲಿಷ್ ಎಂಕು ಬರ್ಪೂಜಿ ಬ್ರೋ ಗಿಮ್ಕಿ ಕಮಲ್ ಉಲ್ಲೇಖನ ಮಾತಾಡುತ್ತೀವಿ. ಬಂಜಾರ ರತ್ತನಗಂಟೆ ತೆಲುಗು ವಿಶೇಷವಾದಂತಹ ಚಿತ್ರ.